ನಮಸ್ಕಾರ ಸ್ನೇಹಿತರೆ, ಈ ಪವಿತ್ರ ದೇವಾಲಯದ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲೇ ಹಾರುತ್ತದೆ. ಮರದಿಂದಲೇ ನಿರ್ಮಿಸಲಾಗಿರುವ ಈ ಅದ್ಭುತ ದೇವಾಲಯವು ಭಾರತದ ಚಾರ್ಧಾಮ್ ಯಾತ್ರೆಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದಲ್ಲಿರುವ ಸುದರ್ಶನ ಚಕ್ರವು ನೀವು ಎಲ್ಲಿ ನಿಂತು ನೋಡಿದರೂ ಅದರ ಮುಖ ನಿಮ್ಮೆಡೆ ಇರುವಂತೆ ತೋರುತ್ತದೆ. ಈ ದೇವಸ್ಥಾನದ ವಿಗ್ರಹವನ್ನು ಪ್ರತಿ 12 ವರ್ಷಕ್ಕೊಮ್ಮೆ ಬದಲಿಸಲಾಗುತ್ತದೆ. ಹೌದು ಸ್ನೇಹಿತರೆ, ಅಂತಹ ಅದ್ಭುತ ಪುಣ್ಯ ಕ್ಷೇತ್ರವೇ ಒರಿಸ್ಸಾದಲ್ಲಿರುವಂತಹ ಪುರಿ ಜಗನ್ನಾಥ. ಸ್ನೇಹಿತರೆ, ಭಾರತ ದೇಶದ ಪೂರ್ವ ಕರಾವಳಿಯಲ್ಲಿರುವ ಒರಿಸ್ಸಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯವು ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಐತಿಹಾಸಿಕ ಹಿನ್ನೆಲೆ ಇರುವ ಈ ದೇವಸ್ಥಾನದಲ್ಲಿ ಇಂದಿಗೂ ಭಾರತವು ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿರುವ ದೇವಾಲಯಗಳು ವಿಭಿನ್ನ ವಾಸ್ತುಶಿಲ್ಪಗಳು, ಕೆತ್ತನೆಗಳು ಹಾಗೂ ಪುರಾಣ ಇತಿಹಾಸಗಳಿಂದ ಕೂಡಿದ್ದು ಜನರನ್ನು ತನ್ನೆಡೆ ಸುಲಭವಾಗಿ ಸೆಳೆದುಕೊಳ್ಳುವ ಶಕ್ತಿಯನ್ನು ಈ ದೇವಾಲಯ ಪಡೆದುಕೊಂಡಿದೆ. ಮರದಿಂದಲೇ ನಿರ್ಮಿಸಲಾಗಿರುವ ಈ ದೇವಾಲಯವು ಭಾರತದ ಚಾರ್ಧಾಮ್ ತೀರ್ಥಯಾತ್ರೆಗಳಲ್ಲಿ ಒಂದಾಗಿದೆ. ಇಲ್ಲಿ ನಡೆಯುವ ವಾರ್ಷಿಕ ರಥೋತ್ಸವ ಹಾಗೂ ರಥಯಾತ್ರೆ ನೋಡಲು ವಿಶ್ವಾದ್ಯಂತ ಜನರು ಇಲ್ಲಿಗೆ ಧಾವಿಸುತ್ತಾರೆ. ಪುರಾಣಗಳ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧದ ನಂತರ ಯಮರಾಜನ ತೀರ್ಥಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ. ಆಗ ಸಪ್ತ ಋಷಿಗಳು ಮೋಕ್ಷ ಪ್ರಾಪ್ತಿಯಾಗಬೇಕೆಂದರೆ ಮೊದಲು ಚಾರ್ಧಾಮಗಳಿಗೆ ಭೇಟಿ ನೀಡಬೇಕೆಂದು ಸಲಹೆ ನೀಡುತ್ತಾರೆ. ಆ ಸಂದರ್ಭದಲ್ಲಿ ಚಾರ್ಧಾಮಗಳಲ್ಲಿ ಒಂದಾದ ಪುರಿ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದಲೇ ಪಾಂಡವರು ಮೊದಲು ಇಲ್ಲಿ ಭೇಟಿ ನೀಡುತ್ತಾರೆ. ಆವಾಗಿನಿಂದಲೇ ಪುರಿ ಕ್ಷೇತ್ರವು ಚಾರ್ಧಾಮ ತೀರ್ಥಯಾತ್ರೆಯಲ್ಲಿ ಒಂದು ವಿಶೇಷವಾದಂತಹ ಧಾಮವಾಗಿದೆ. ಸ್ನೇಹಿತರೆ, ಈ ಎಲ್ಲ ಸಂಗತಿಗಳ ಹೊರತಾಗಿಯೂ ಪುರಿ ಜಗನ್ನಾಥ ದೇವಾಲಯವು ಯಾವುದೇ ವೈಜ್ಞಾನಿಕ ವಿವರಣೆಯ ತನಿಖೆಗೆ ಒಳಗಾಗದೆ ಇಂದಿಗೂ ಕೆಲವು ರಹಸ್ಯಗಳನ್ನು ಒಳಗೊಂಡಿದೆ. ಈ ರಹಸ್ಯಗಳು ಭಗವಾನ್ ಜಗನ್ನಾಥನ ಪವಾಡ ಎಂದು ಜನರು ನಂಬುತ್ತಾರೆ. ಈ ಪ್ರಸಿದ್ಧ ಕ್ಷೇತ್ರವನ್ನು ಒಮ್ಮೆ ನೋಡುವುದರ ಮೂಲಕ ಅಥವಾ ದೇವರ ದರ್ಶನವನ್ನು ಪಡೆಯುವುದರ ಮೂಲಕ ಮುಕ್ತಿಯನ್ನು ಪಡೆಯಬಹುದೆಂದು ನಂಬಲಾಗಿದೆ. ಈ ಪವಿತ್ರ ದೇವಾಲಯದ ಮೇಲೆ ಪುರಾತನ ಕಾಲದಿಂದಲೂ ಇರುವ ಒಂದು ಧ್ವಜ ಇದೆ. ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ವೈಜ್ಞಾನಿಕ ಸಂಗತಿಗಳಿಗೆ ಸವಾಲನ್ನು ಒಡ್ಡುವ ಈ ಸಂಗತಿಯು ವಿಜ್ಞಾನಕ್ಕೂ ಮಿಗಿಲಾದ ದೈವ ಶಕ್ತಿ ಇದೆ ಎಂದು ಜನರು ನಂಬುತ್ತಾರೆ. ಈ ದೇವಸ್ಥಾನದಲ್ಲಿರುವ ಸುದರ್ಶನ ಚಕ್ರವು 20 ಅಡಿ ಎತ್ತರ ಮತ್ತು 1 ಟನ್ ತೂಕವನ್ನು ಹೊಂದಿದೆ. ಇದನ್ನು ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ಚಕ್ರದ ವಿಶೇಷ ಎಂದರೆ ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ಚಕ್ರವು ಕಾಣುತ್ತದೆ. ಅಲ್ಲದೆ ಈ ಚಕ್ರವನ್ನು ನೀವು ಎಲ್ಲಿ ನಿಂತು ನೋಡಿದರೂ ಅದರ ಮುಖ ನಿಮ್ಮೆಡೆ ಇರುವಂತೆ ತೋರುತ್ತದೆ. ಇನ್ನೊಂದು ಕುತೂಹಲಕಾರಿ ವಿಷಯ ಏನೆಂದರೆ ಈ ವಿಶಿಷ್ಟ ರಚನೆ ಹಾಗೂ ಶಕ್ತಿಯನ್ನು ಹೊಂದಿರುವ ಈ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳು, ಕೀಟಗಳು ಹಾಗೂ ವಿಮಾನಗಳು ಕೂಡ ಹಾರುವುದಿಲ್ಲ. ಅದು ಚಕ್ರದ ಒಂದು ದೈವ ಶಕ್ತಿಯ ಪ್ರಭಾವ ಎಂದು ಪರಿಗಣಿಸಲಾಗಿದೆ. ಈ ನಿಗೂಢ ವಿದ್ಯಮಾನಗಳಿಗೆ ಕಾರಣ ಏನು ಎನ್ನುವುದನ್ನು ಇದುವರೆಗೂ ಯಾರಿಗೂ ಕಂಡುಹಿಡಿಯಲು ಆಗಲಿಲ್ಲ. ಸ್ನೇಹಿತರೆ, ಈ ದೇವಾಲಯದ ಇನ್ನೊಂದು ವಿಶೇಷ ಎಂದರೆ ಇಲ್ಲಿ ನೆರಳು ಬೀಳದೆ ಇರುವುದು. ಈ ದೇವಾಲಯದ ಒಳಗಡೆ ಹಾಗೂ ಹೊರಗಡೆ ಯಾವುದೇ ಸಮಯದಲ್ಲಿ ನೆರಳೇ ಬೀಳುವುದಿಲ್ಲ. ಇದೊಂದು ಪ್ರಕೃತಿಯ ಪವಾಡ ಹಾಗೂ ದೈವ ಶಕ್ತಿ ಎನ್ನುವುದು ಎಲ್ಲರ ನಂಬಿಕೆಯಾಗಿದೆ. ಈ ದೇವಾಲಯದ ಮುಖ್ಯ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳುತ್ತದೆ. ಈ ದೇವಾಲಯದ ಒಳ ಪ್ರವೇಶಿಸಲು 4 ಪ್ರಮುಖ ದ್ವಾರಗಳಿವೆ. ಇದರ ಮುಖ್ಯ ದ್ವಾರಕ್ಕೆ ಸಿಂಹದ್ವಾರ ಎಂದು ಕರೆಯುತ್ತಾರೆ. ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳ ತರಂಗಗಳು ಅಥವಾ ಧ್ವನಿಯು ಕೇಳುತ್ತದೆ. ಅದೇ ದ್ವಾರದ ಮೂಲಕ ನೀವು ಹಿಂತಿರುಗಿ ಬರುವಾಗ ಕೇಳುವುದಿಲ್ಲ. ಅಂತೆಯೇ ದೇವಸ್ಥಾನದ ಒಳಗೆ ಹೋದ ನಂತರ ದೀರ್ಘ ಸಮಯಗಳ ಕಾಲವೂ ಈ ಶಬ್ದ ನಿಮಗೆ ಕೇಳುವುದಿಲ್ಲ. ಸ್ನೇಹಿತರೆ, ಪ್ರಪಂಚದ ಯಾವುದೇ ಸಮುದ್ರ ಪ್ರದೇಶಗಳಿಗೆ ಹೋದರೆ ಸಾಮಾನ್ಯವಾಗಿ ಹಗಲಿನ ವೇಳೆಯಲ್ಲಿ ಗಾಳಿಗಳು ಸಮುದ್ರದಿಂದ ಭೂಮಿ ಕಡೆ ಬೀಸುತ್ತದೆ. ಅಂತೆಯೇ ಸಂಜೆ ಹೊತ್ತಾದಂತೆ ಭೂಮಿಯಿಂದ ಸಮುದ್ರದ ಕಡೆಗೆ ಗಾಳಿ ಬೀಸುತ್ತದೆ. ಆದರೆ ಪ್ರಕೃತಿಯ ನಿಯಮಗಳು ಪುರಿ ಜಗನ್ನಾಥ ದೇವಾಲಯದ ಬಳಿ ಇರುವ ಸಮುದ್ರದಲ್ಲಿ ತದ್ವಿರುದ್ಧವಾಗಿದೆ.
ಈ ದೇವಾಲಯದಲ್ಲಿ ಪ್ರತಿದಿನ ಅರ್ಚಕರು 45 ಮಹಡಿಗಳನ್ನು ಹೊಂದಿರುವ ಸುಮಾರು 1000 ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನು ಹತ್ತಿ ಬಾವುಟವನ್ನು ಬದಲಿಸುತ್ತಾರೆ. ಈ ಆಚರಣೆಯು 1800 ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಅನಿರೀಕ್ಷಿತವಾಗಿ ಈ ಆಚರಣೆಯನ್ನು ತಪ್ಪಿಸಿದರೆ ಮುಂದಿನ 18 ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಪ್ರತಿದಿನವೂ ಇಲ್ಲಿಯ ಬಾವಟವನ್ನು ಬದಲಿಸಲಾಗುತ್ತದೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷವೇನೆಂದರೆ ಇಲ್ಲಿ ಯಾವುದೇ ವಸ್ತುಗಳನ್ನು ವ್ಯರ್ಥವಾಗುವುದಿಲ್ಲ. ದಿನಗಳಿಗೆ ಅನುಗುಣವಾಗಿ 2,000ರಿಂದ 20,000ದವರೆಗೂ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ. ಆದರೆ ದೇವಾಲಯದಲ್ಲಿ ಬೇಯಿಸುವ ಪ್ರಸಾದದ ಪ್ರಮಾಣವು ವರ್ಷ ಉದ್ದಕ್ಕೂ ಒಂದೇ ಆಗಿರುತ್ತದೆ. ಆದರೂ ಎಂದಿಗೂ ಪ್ರಸಾದ ಹೆಚ್ಚಿಗೆ ಆಗುವುದು ಆಗಲಿ ಕಡಿಮೆ ಆಗುವುದಾಗಲಿ ಅಥವಾ ವ್ಯರ್ಥವಾಗುವುದಾಗಲಿ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ತಂತ್ರಜ್ಞಾನ ಏನೇ ಆಗಿರಲಿ, ಆದರೂ ಈ ದೇವಸ್ಥಾನದಲ್ಲಿ ಇಂದು ಕೂಡ ಉರುವಳು ಬಳಸಿಯೇ ವಿಶೇಷ ಸವಿಯ ಪ್ರಸಾದವನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಇಲ್ಲಿ ಮಾಡುವ ಅಡುಗೆ ಅಥವಾ ಪ್ರಸಾದಕ್ಕೆ ಮಣ್ಣಿನ ಮಡಿಕೆಗಳನ್ನೇ ಬಳಸಲಾಗುತ್ತದೆ. ಪ್ರಸಾದ ತಯಾರಿಕೆಗೆ 7 ಮಡಿಕೆಗಳನ್ನು ಬಳಸಲಾಗುತ್ತದೆ. ಆ ಮಡಿಕೆಗಳನ್ನು ಒಂದರ ಮೇಲೊಂದು ಜೋಡಿಸಿ ತಯಾರಿಸುತ್ತಾರೆ. ತುತ್ತುದಿಯಲ್ಲಿ ಇರುವ ಮಡಿಕೆಯ ಪ್ರಸಾದವು ಮೊದಲು ಬೇಯುತ್ತದೆ. ನಂತರ ಅದರ ಕೆಳಗಿರುವ ಮಡಿಕೆ ಹೀಗೆ ಮೇಲಿನಿಂದ ಕೆಳಭಾಗದವರೆಗೂ ಒಂದಾದ ನಂತರ ಇಲ್ಲಿಯ ಪ್ರಸಾದವು ಬೇಯುತ್ತದೆ. ಭಾರತದ ಪೂರ್ವ ಕರಾವಳಿ ತೀರದಲ್ಲಿರುವ ಈ ದೇವಾಲಯದ ಇನ್ನೊಂದು ವಿಶೇಷ ಏನೆಂದರೆ ಈ ದೇವಸ್ಥಾನದ ವಿಗ್ರಹವನ್ನು ಪ್ರತಿ 12 ವರ್ಷಕ್ಕೊಮ್ಮೆ ಬದಲಿಸಲಾಗುತ್ತದೆ. ಇಲ್ಲಿ ಪ್ರತಿ 8 ವರ್ಷಕ್ಕೊಮ್ಮೆ ಉತ್ಸವ ಜರುಗುತ್ತದೆ. ಕೃಷ್ಣ, ಸುಭದ್ರ ಹಾಗೂ ಬಲರಾಮರ ವಿಗ್ರಹಗಳನ್ನು ಬೇರೆ ಬೇರೆ ರಥದಲ್ಲಿ ಇರಿಸಿ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ಒಂದು ವಿಷಯ ನೆನಪಿರಲಿ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಕೇವಲ ಅಪ್ಪಟ ಹಿಂದೂಗಳಿಗೆ ಮಾತ್ರ ಇಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿದೆ. ಇದೇ ಕಾರಣ ಹಿಂದೆ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಗೂ ಕೂಡ ಈ ದೇವಸ್ಥಾನಕ್ಕೆ ಪ್ರವೇಶ ನಿಷೇಧಿಸಲಾಗಿತ್ತು. ಈ ದೇವಾಲಯದ ವಿಶೇಷವೇನೆಂದರೆ ಈ ವಿಗ್ರಹವನ್ನು ಎಷ್ಟೇ ಬದಲಾಯಿಸಿದರೂ ಕೂಡ ಈ ವಿಗ್ರಹದ ಹಿಂದಿನ ಮರದ ದಿಂಬನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಈ ಮರದ ದಿಂಬನ್ನು ಯಾರೂ ಕೂಡ ನೋಡಿಲ್ಲ, ನೋಡಲು ಕೂಡ ಅವಕಾಶ ಕೂಡ ಇಲ್ಲ. ಈ ವಿಗ್ರಹವನ್ನು ಬದಲಿಸುವಾಗ ಕಣ್ಣಿಗೆ ಮತ್ತು ಕೈಗೆ ಪಟ್ಟಿಯನ್ನು ಕಟ್ಟಲಾಗುತ್ತದೆ. ಜಗನ್ನಾಥನ ವಿಗ್ರಹದಲ್ಲಿ ಮರದ ದಿಂಬನ್ನು ಇಡುವಾಗ ಯಾರಾದರೂ ವಿಗ್ರಹವನ್ನು ನೋಡಿದರೆ ಕೂಡಲೇ ಸಾಯುತ್ತಾರೆ ಎಂದು ಐತಿಹ್ಯ ಇದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಒಬ್ಬ ಪುರೋಹಿತ ತಪ್ಪಿ ಈ ಕೆಲಸವನ್ನು ಮಾಡಲು ಹೋಗಿ ತನ್ನ ಜೀವವನ್ನೇ ಕಳೆದುಕೊಂಡಿದ್ದ. ಈ ವಿಗ್ರಹವನ್ನು ಬದಲಿಸುವಾಗ ಒರಿಸ್ಸಾದ ಸಂಪೂರ್ಣ ವಿದ್ಯುತ್ ಸರಬರಾಜಿನಲ್ಲಿ ಏರುಪೇರು ಉಂಟಾಗುತ್ತದೆ. ಅಲ್ಲಿನ ವಿದ್ಯುತ್ತನ್ನು ಆ ದಿನ ಸಂಪೂರ್ಣವಾಗಿ ತೆಗೆಯಲಾಗುತ್ತದೆ. ಈ ದೇವಸ್ಥಾನದ ರಥಯಾತ್ರೆ ಒರಿಸ್ಸಾ ರಾಜ್ಯದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯದಿಂದ ಪ್ರಾರಂಭವಾಗುತ್ತದೆ. ಈ ರಥಯಾತ್ರೆಗಾಗಿ ಕೃಷ್ಣ, ಬಲರಾಮ ಮತ್ತು ಸಹೋದರಿ ಸುಭದ್ರಾ ಅವರ ಪ್ರತ್ಯೇಕ ರಥಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಅವುಗಳಲ್ಲಿ ಹಿರಿಯ ಸೋದರ ಬಲರಾಮನ ರಥವು ಮುಂಭಾಗದಲ್ಲಿ ಚಲಿಸುತ್ತದೆ. ಮಧ್ಯದಲ್ಲಿ ಆತ್ಮೀಯ ಸಹೋದರಿ ಸುಭದ್ರ ರಥ ಮತ್ತು ಇಡೀ ಪ್ರಪಂಚದ ರಕ್ಷಕನಾದ ಶ್ರೀಕೃಷ್ಣನ ರಥವು ಹಿಂಭಾಗದಲ್ಲಿ ಚಲಿಸುತ್ತದೆ. ಬಲರಾಮನ ರಥವನ್ನು ತಾಲಧ್ವಜ ಎಂದು ಕರೆಯಲಾಗುತ್ತದೆ ಮತ್ತು ಅದು ಕೆಂಪು ಬಣ್ಣ ಮತ್ತು ಹಸಿರು ಬಣ್ಣದಾಗಿರುತ್ತದೆ. ಅದೇ ರೀತಿ ಸಹೋದರಿ ಸುಭದ್ರಾ ರಥವನ್ನು ದರ್ಪದಳ ಎಂದು ಕರೆಯಲಾಗುತ್ತದೆ. ಇದು ಕಪ್ಪು ಮತ್ತು ನೀಲಿ ಬಣ್ಣದಾಗಿರುತ್ತದೆ. ಅದೇ ಸಮಯದಲ್ಲಿ ಶ್ರೀಕೃಷ್ಣನ ರಥವನ್ನು ಗರುಡ ಧ್ವಜ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಬಣ್ಣ ಕೆಂಪು ಮತ್ತು ಹಳದಿ ಆಗಿರುತ್ತದೆ. ರಥವನ್ನು ತಯಾರಿಸುವಾಗ ಬೇವಿನ ಮರವನ್ನು ಆಯ್ಕೆ ಮಾಡಲಾಗುತ್ತದೆ. ಅವುಗಳನ್ನು ವಿಶೇಷ ರೀತಿಯ ಮರದಿಂದ ತಯಾರಿಸಲಾಗುತ್ತದೆ. ಇದನ್ನು ಇಲ್ಲಿ ದಾರು ಎಂದು ಕರೆಯಲಾಗುತ್ತದೆ. ಈ ದೇವಸ್ಥಾನದ ಸಮಿತಿಯನ್ನು ರಚಿಸುವ ಮೂಲಕ ಶುಭ ಮರವನ್ನು ಆಯ್ಕೆ ಮಾಡಲಾಗುತ್ತದೆ ಮತ್ತು ನಂತರ ಅದರಿಂದ ರಥವನ್ನು ಇಲ್ಲಿ ತಿಂಗಳುಗಟ್ಟಲೆ ತಯಾರು ಮಾಡಲಾಗುತ್ತದೆ. ಭಗವಾನ್ ಜಗನ್ನಾಥ, ಸಹೋದರಿ ಸುಭದ್ರಾ ಮತ್ತು ಹಿರಿಯ ಸೋದರಂತ ಬಲರಾಮರ ವಿಗ್ರಹಗಳಲ್ಲಿ ಯಾರಿಗೂ ಕೈ ಹಾಗೂ ಕಾಲು ಮತ್ತು ಉಗುರು ಇರುವುದಿಲ್ಲ. ಈ ಹಿಂದೆ ವಿಗ್ರಹಗಳನ್ನು ನಿರ್ಮಿಸುವ ಕೆಲಸವನ್ನು ವಿಶ್ವಕರ್ಮನು ಮಾಡುತ್ತಿದ್ದನು ಎಂಬ ಪುರಾಣವೂ ಇದೆ. ಪುರಾಣಗಳ ಪ್ರಕಾರ ವಿಗ್ರಹವನ್ನು ತಯಾರಿಸುವಾಗ ಕೆಲಸ ಮುಗಿಯುವವರೆಗೂ ಯಾರು ತನ್ನ ಕೋಣೆಯೊಳಗೆ ಬರಬಾರದೆಂದು ವಿಶ್ವಕರ್ಮ ಷರತ್ತು ಹಾಕಿದ್ದನು. ಆದರೆ ಒಬ್ಬ ರಾಜ ತನ್ನ ಕೋಣೆಯ ಬಾಗಿಲು ತೆರೆದಾಗ ವಿಶ್ವಕರ್ಮನು ವಿಗ್ರಹವನ್ನು ಮಾಡೋದನ್ನು ಮಧ್ಯದಲ್ಲಿ ನಿಲ್ಲಿಸುತ್ತಾನೆ. ಅಂದಿನಿಂದ ವಿಗ್ರಹಗಳು ಇಲ್ಲಿ ಅಪೂರ್ಣವಾಗಿದೆ. ಆದ್ದರಿಂದ ಇಂದಿನವರೆಗೂ ಈ ವಿಗ್ರಹಗಳನ್ನು ಕೈ ಅಥವಾ ಕಾಲು ಇಲ್ಲದೆ ಇಲ್ಲಿ ಪೂಜಿಸಲಾಗುತ್ತದೆ. ಜಗನ್ನಾಥ ರಥವನ್ನು 16 ಚಕ್ರಗಳಿಂದ ಮಾಡಲಾಗಿದ್ದು ಇದನ್ನು ತಯಾರಿಸಲು 332 ಮರದ ತುಂಡುಗಳನ್ನು ಬಳಸಲಾಗುತ್ತದೆ. ಹಾಗೆ ಇದರ ಎತ್ತರವು 45 ಅಡಿಯಾಗಿದೆ. ಈ ರಥದ ಗಾತ್ರವು ಇತರ 2 ರಥಗಳಿಂದ ದೊಡ್ಡದಾಗಿದೆ. ಹಾಗೆಯೇ ಶ್ರೀಕೃಷ್ಣನ ರಥದಲ್ಲಿ ಭಗವಾನ್ ಆಂಜನೇಯ ಮತ್ತು
ನರಸಿಂಹ ಚಿಹ್ನೆಗಳನ್ನು ಕೂಡ ಕೆತ್ತಲಾಗುತ್ತದೆ. ಈ ಮೂರ್ತಿಗಳ ನಿರ್ಮಾಣದ ಹಿಂದೆ ಪ್ರಾಚೀನ ಒಂದು ನಂಬಿಕೆಯೂ ಕೂಡ ಇದೆ. ಆ ನಂಬಿಕೆ ಏನೆಂದರೆ ಅವುಗಳನ್ನು ರಾಜ ಇಂದ್ರದ್ಯುಮ್ನನು ನಿರ್ಮಿಸಿದ್ದನು. ರಾಜ ಇಂದ್ರದ್ಯುಮ್ನ ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು. ರಾಜನ ಕನಸಿನಲ್ಲಿ ದೇವರು ವಿಗ್ರಹಗಳನ್ನು ಮಾಡಲು ಆದೇಶ ನೀಡಲಾಗಿತ್ತು ಎಂದು ನಂಬಲಾಗಿದೆ. ಶ್ರೀಕೃಷ್ಣನು ನದಿಯಲ್ಲಿ ಮರದ ದಿಂಬಿನ ರೂಪದಲ್ಲಿ ಇದ್ದಾನೆ ಮತ್ತು ಬಲರಾಮ ಮತ್ತು ಸುಭದ್ರೆ ಕೂಡ ಇದ್ದಾಳೆ ಎಂದು ಆ ರಾಜನಿಗೆ ಕನಸು ಬಿದ್ದಿತ್ತು. ಭಗವಂತನ ಆಜ್ಞೆಯಂತೆ ಅನುಸರಿಸಿ ರಾಜನು 3 ಮರದ ತುಂಡನ್ನು ವಿಗ್ರಹದಲ್ಲಿ ಇಟ್ಟು ಈ ವಿಗ್ರಹಗಳನ್ನು ನಿರ್ಮಿಸಿದ್ದನು ಎಂದು ನಂಬಲಾಗಿದೆ. ಪುರಿಯ ಜಗನ್ನಾಥ ದೇವಾಲಯವು ಸುಮಾರು 1000 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಅಂದಿನಿಂದ ಪ್ರತಿ 14 ವರ್ಷಗಳೊಮ್ಮೆ ಇಲ್ಲಿ ಅತಿ ದೊಡ್ಡ ಜಾತ್ರೆ ಹಾಗೂ ರಥೋತ್ಸವ ಕೂಡ ಜರುಗುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ನೀವು ಚಾರುಧಾಮಗಳನ್ನ ಮಾಡಬೇಕು ಅಂದ್ರೆ ಅದರಲ್ಲಿ ಪುರಿ ಜಗನ್ನಾಥ ದೇವಸ್ಥಾನವನ್ನು ತಪ್ಪದೆ ಭೇಟಿ ಕೊಡಬೇಕು. ಒಂದು ವೇಳೆ ನೀವು ಒರಿಸ್ಸಾ ರಾಜ್ಯಕ್ಕೆ ಭೇಟಿ ಕೊಟ್ಟರೆ ಪುರಿ ಜಗನ್ನಾಥ ದೇವಸ್ಥಾನವನ್ನ ತಪ್ಪದೆ ಭೇಟಿ ಕೊಡಿ. ಹಾಗೂ ಆ ಕೃಷ್ಣನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀಕೃಷ್ಣ.